ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಕರಾವಳಿ ಭೂಭಾಗದ ಅವತಾರ ಪುರುಷ ಪರಶುರಾಮ ಸೃಷ್ಟಿಸಿದ ಈ ಭೂಮಿಯಲ್ಲಿ ಪ್ರತಿಯೊಂದು ಊರಿನಲ್ಲಿ ದೇವಸ್ಥಾನಗಳನ್ನು ಕಾಣಬಹುದು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ತೆಕ್ಕಟ್ಟೆಯಿಂದ 2.5 ಕಿಲೋಮೀಟರ್ ಪೂರ್ವಕ್ಕೆ ಶಿಲಾಮಯ ಶಿವಾಲಯವನ್ನ ಕಾಣಬಹುದಾಗಿದೆ. ಹನ್ನೆರಡನೇ ಶತಮಾನದ ಇತಿಹಾಸವುಳ್ಳ ಈ ದೇವಾಲಯ ಒಳತ್ತೂರು ಕೇರಿಯ ಮಹಾದೇವ ಹಾಗೂ ಮಾತನಾಡುವ ಮಹಾಲಿಂಗನೆಂದೇ ಪ್ರಖ್ಯಾತಿ ಪಡೆದ ದೇವಾಲಯವಾಗಿದೆ. ಉಳ್ತೂರು ಮಹಾಜನತೆಯ ಮುಗ್ಧ ನಂಬಿಕೆ, ನಿಷ್ಠೆಯಿಂದ ನಂಬಿದ ಭಕ್ತಾದಿಗಳ ಕನಸನ್ನ ನನಸು ಮಾಡಿದ ಪವಾಡ ಸದೃಶ ಸಾಕಾರ ಮೂರ್ತಿ ಇದಾಗಿದೆ. ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಉಳ್ತೂರು ಮೋಹನ್ ದಾಸ ಶೆಟ್ಟಿಯವರ ಕೊಡುಗೆ ಅಪಾರ. ಮಾತನಾಡುವ ಮಹಾಲಿಂಗನ ಭಕ್ತರಲ್ಲಿ ಓರ್ವರಾದ ಮೋಹನ್ ದಾಸ ಶೆಟ್ಟಿ ಮುಂಬೈಯಲ್ಲಿದ್ದರೂ ಕುಂದಾಪುರ ತಾಲೂಕಿನಲ್ಲಿರುವ ಇವರ ಊರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮಹಾಲಿಂಗೇಶ್ವರ ದೇವಸ್ಥಾನ ಉಳ್ತೂರು ಕುಂದಾಪುರ ತಾಲೂಕು ತಾರೀಕು 7/2/2017 ವಿಧಾನ ಕಾರ್ಯಕ್ರಮ ಈ ದೇವಸ್ಥಾನದ ಪ್ರಾರಂಭವಾಗಿ ತಾರೀಕು 8ರಂದು ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವಾಗಿದೆ. ಅದರಲ್ಲಿ ಮುಖ್ಯ ಅತಿಥಿಯಾಗಿ ಬಳ್ಳಾರಿ ಸುರೇಶ್ ಶೆಟ್ಟಿಯವರು, ಸಂತೋಷ್ ಗುರೂಜಿಯವರು ಉಪಸ್ಥಿತರಿದ್ದರು. ಅದಾದ ನಂತರ ತಾರೀಕು 9/2ರಂದು ಬ್ರಹ್ಮ ಕಲಶ ಸಂಪೂರ್ಣವಾಗಿ ಆ ದಿನದ ಸಭಾ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವರಾದ ರಮನಾಥ ರೈ ಅವರು ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಸಚಿವರಾದಂಥ ರುದ್ರಪ್ಪ ಲಂಬಾಣಿ, ಹಾಲಾಡಿ ಶ್ರೀನಿವಾಸ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭವು ಭವ್ಯ ಮೆರವಣಿಗೆಯೊಂದಿಗೆ ಅವರನ್ನು ಸ್ವಾಗತಿಸಿ ಉತ್ತಮವಾದ ಒಂದು ಸಭಾ ಕಾರ್ಯಕ್ರಮವಾಗಿದೆ. ಈ ಒಂದು ಉಳ್ತೂರು ಮಹಾಲಿಂಗೇಶ್ವರ ಜೀರ್ಣೋದ್ಧಾರ ಮಾಡಲು ಕೇವಲ 6 ತಿಂಗಳಲ್ಲಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಗಿದೆ. ಈ ಒಂದು ಶಿಲಾಮಯ ಹಾಗೂ ತಾಮ್ರದ ಹೊದಿಕೆಯಿಂದ ಸುಂದರವಾದ ದೇವಸ್ಥಾನ ನಿರ್ಮಿಸುವಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರ ಚಂದ್ರಕಾಂತ್ ಶೆಟ್ಟರು, ಬಾಬು ಶೆಟ್ಟರು, ಸೀತಾರಾಮ್ ಶೆಟ್ಟರು, ಶ್ರೀಧರ್ ಮಾಸ್ಟರ್ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸುರೇಂದ್ರ ಹೆಗಡೆ, ಭೋಜರಾಜ್ ಶೆಟ್ಟಿ ಎಲ್ಲ ಉಳ್ತೂರಿನ ಗ್ರಾಮಸ್ಥರಿಂದ ಈ ಒಂದು ಉತ್ತಮ ದೇವಸ್ಥಾನ ನಿರ್ಮಾಣವಾಗಿದೆ. ಅದಾದ ನಂತರ ಫೆಬ್ರವರಿ 14ರಂದು ಜಾತ್ರೆ, 15ರಂದು ಈ ದಿನ ತುಲಾಭಾರ ಒಕ್ಕೂಟ ಸೇವೆ ನಡೆಯಲಿದೆ. ಅದು ಅಲ್ಲದೆ ವಿಶೇಷವಾಗಿ ಈ 18 ತಾರೀಕು ಫೆಬ್ರವರಿ 18ರಂದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಸಂಜೆ ಗಂಟೆ 5ಕ್ಕೆ ಈ ಒಂದು ದೇವಸ್ಥಾನಕ್ಕೆ ದರ್ಶನ ಕೊಡಲಿದ್ದಾರೆ. ಅವರೊಂದಿಗೆ ಮುಖ್ಯ ಅತಿಥಿಯಾಗಿ ಬಂಜಾರ ಗ್ರೂಪಿನ ಪ್ರಕಾಶ್ ಶೆಟ್ಟಿ, ಬಂಜಾರ ಗ್ರೂಪ್, ಪ್ರಮೋದ್ ಮಧ್ವರಾಜ್, ಅದು ಅಲ್ಲದೆ ಶೋಭಾ ಕರಂದಾಜೆ, ಪ್ರತಾಪ್ ಚಂದ್ರ ಶೆಟ್ಟಿಯವರು ಸಹ ಬರುವರಿದ್ದಾರೆ. ಈ ಒಂದು ಸುಂದರವಾದ ದೇವಸ್ಥಾನದ ಪ್ರಥಮ ಹಂತದ ಕಾರ್ಯಕ್ರಮ ಈಗಾಗಲೇ 2 ಕೋಟಿ ವೆಚ್ಚದಲ್ಲಿ ಮುಗಿದಿದೆ. ಮುಂದಿನ ಒಂದು ಸುತ್ತುಕೋಳಿಯ ಈ ಒಂದು ಕಾರ್ಯಕ್ರಮವನ್ನು ಇನ್ನೊಂದು 5-6 ತಿಂಗಳಲ್ಲಿ ಮುಗಿಸಿ ಈ ಒಂದು ಪರಿಪೂರ್ಣವಾದ ದೇವಸ್ಥಾನ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ನಾನು ತನುಮನ ಧನ ಊರವರ ಸಹಾಯದಿಂದ ಈ ಒಂದು ಪೂರ ಹಿಡಿದ ಕೆಲಸವನ್ನು ಸಂಪೂರ್ಣಗೊಳಿಸಿ ಈ ಒಂದು ಸುತ್ತುಕೋಳಿಯನ್ನು ಮುಗಿಸಿ ಈ ಒಂದು ಸುಂದರ ದೇವಸ್ಥಾನವನ್ನು ಉಳ್ತೂರಿನಲ್ಲಿ ನಿರ್ಮಿಸಲು ನಮಗೆ ಸಹಾಯ ಮಾಡಿದಂಥ ಊರ ಪರ ಊರ ದಾನಿಗಳು ಹಾಗೂ ಉಳ್ತೂರಿನ ಗ್ರಾಮಸ್ಥರು, ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.
ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮನ್ ಮಹಾರಥೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಅಡಿಗರ ನೇತೃತ್ವದಲ್ಲಿ ವೇದಮೂರ್ತಿ ಬಾರಕೂರು ಶ್ರೀ ಹೃಷಿಕೇಶ ಬಾಯರಿಯವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸೀತಾರಾಮ ಅಡಿಗ ಉಳ್ತೂರು ಇವರ ಮುಂದಾಳತ್ವದಲ್ಲಿ ದೇವರಿಗೆ ವಿವಿಧ ಪೂಜಾ ವಿಧಿ ವಿಧಾನಗಳು ನೆರವೇರಿದವು. ನಮ್ಮ ಈ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನ. ವಿಜಯನಗರ ಕಾಲದ ಅರಸರ ಕಾಲದಿಂದಲೂ ಕೂಡ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ದೇವಸ್ಥಾನ. ಇಲ್ಲಿ ದೊರೆತಿರುವ ಶಾಸನಗಳಲ್ಲಿ ಬಾರಕೂರು ಅರಸರುಗಳಿಂದ ಬೇರೆ ಬೇರೆ ರಾಜರುಗಳಿಂದ ಈ ದೇವಸ್ಥಾನಕ್ಕೆ ಉಂಬಳ್ಳಿ ದಾನವಾಗಿ ಬಂದ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖ ನಾವು ನೋಡ್ತಾ ಇದ್ದೇವೆ. ಮಂಗಲ ಪ್ರಶ್ನೆಯಲ್ಲಿ ಕೇಳಿ ಬಂದಂತೆ ದೇವಸ್ಥಾನದ ಸಮುಚ್ಚಯದಲ್ಲಿ ಕೆಲವೊಂದು ಲೋಪಗಳು ಕಂಡು ಬಂದ ನಂತರ ಅದಕ್ಕಾಗಿ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಿಸುವ ಹಂತಗಳಲ್ಲಿ ಜೀರ್ಣೋದ್ಧಾರ ಕಾರ್ಯಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಉಳ್ತೂರು ಮೋಹನ್ದಾಸ್ ಶೆಟ್ಟಿ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದ್ದೇವೆ. ಪ್ರಥಮ ಹಂತವಾಗಿ ದೇವಸ್ಥಾನದ ಹೊರಹಬ್ಬಲ್ ರಚನೆ ಮಾಡಿದರೆ ಈಗ ದ್ವಿತೀಯ ಹಂತದಲ್ಲಿ ಶಿಲಾಮಯ ಗರ್ಭಗುಡಿ ಅದೇ ರೀತಿಯಾಗಿ ತೀರ್ಥ ಮಂಟಪದ ಕಾರ್ಯವನ್ನು ಮಾಡುವ ಯೋಜನೆಗಳನ್ನು ಕೈಗೊಂಡಿದ್ದೇವೆ. ಸರಿಸುಮಾರಾಗಿ 2 ಕೋಟಿ ವೆಚ್ಚದಲ್ಲಿ ಈ ತೀರ್ಥಮಂಟಪ ಅದೇ ರೀತಿಯಾಗಿ ಶಿಲಾಮಯ ಗರ್ಭಗುಡಿಯ ನಿರ್ಮಾಣವಾಗಿದೆ. ಕಳೆದ 8 ತಿಂಗಳಿನಿಂದ ಶಿಲ್ಪಿಗಳು ಅದೇ ಮರದ ಕೆಲಸರು ಎಲ್ಲ ಪರಿಶ್ರಮದಿಂದ ಸುಂದರವಾದ ದೇವಸ್ಥಾನ ಇದೀಗ ಮೂಡಿಬಂದಿದೆ. ಕೇವಲ 180 ದಿನಗಳಲ್ಲಿ ಸಂಪೂರ್ಣ ಕೆತ್ತನೆಯ ವಿಶಿಷ್ಟ ವಿನ್ಯಾಸಗಳನ್ನುಳ್ಳ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದರ ಮುಂದಿನ ಹಂತವಾಗಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಮುಂದಿನ ಹಂತಗಳಲ್ಲಿ ಸುತ್ತುಕೋಳಿಯ ಕಾಮಗಾರಿ ಕೂಡ ಅದೇ ರೀತಿಯಾಗಿ ದೇವಸ್ಥಾನದ ಪುಷ್ಕರಣಿಯ ಅಭಿವೃದ್ಧಿಯ ಕೆಲಸಗಳು ಕೂಡ ಈ ದೇವಸ್ಥಾನದಲ್ಲಿ ಮೂಡಿಬರಲಿಕ್ಕಿದೆ. ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ವಿಶಿಷ್ಟವಾದ ಕೆತ್ತನೆಗಳನ್ನು ಹೊಂದಿರುವಂಥ ಒಂದು ದೇವಸ್ಥಾನ. ಮತ್ತು ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎತ್ತರದ ಜಾಗದಲ್ಲಿರುವಂಥ ಕೆಲವು ದೇವಸ್ಥಾನಗಳಲ್ಲಿ ಉಳ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಒಂದು. ಮಾತನಾಡುವ ಮಹಾಲಿಂಗನೆಂದೇ ಪ್ರಸಿದ್ಧನಾಗಿ ನಂಬಿ ಬಂದವರ ಇಷ್ಟಾರ್ಥವನ್ನು ಅವರ ಬೇಡಿಕೆಗಳನ್ನು ಪೂರೈಸುವಂಥ ದೇವರು ಕೂಡ ಮಹಾಲಿಂಗೇಶ್ವರರಾಗಿದ್ದಾರೆ. ಸರ್ವ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಫೆಬ್ರವರಿ 8 ಮತ್ತು 9ನೇ ತಾರೀಕಿನಂದು ಲೋಕಾರ್ಪಣೆಗೊಂಡಿದೆ. ಆ ಲೋಕಾರ್ಪಣೆಗೊಂಡ ಶಿಲಾಮಯ ದೇಗುಲದಲ್ಲಿ ಪ್ರತಿಷ್ಠಾಪನೆಗೊಂಡ ಮಹಾಲಿಂಗೇಶ್ವರನ ಪ್ರಥಮ ಬ್ರಹ್ಮಕಲಶೋತ್ಸವ ಇಂದು 14ನೇ ಫೆಬ್ರವರಿ ತಾರೀಕಿನಂದು ವಿಜೃಂಭಣೆ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇಂದು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ತುಲಾಭಾರ ಸೇವೆ ಅದೇ ರೀತಿಯಾಗಿ ಸಂಜೆ ಓಕುಳಿ ಸೇವೆ ಕೂಡ ನಡೆಯಲಿಕ್ಕಿದೆ. ವಿಶಿಷ್ಟವಾದ ಓಕುಳಿ ಸೇವೆ ನಮ್ಮ ಉಳ್ತೂರಿನಲ್ಲಿ ನಡೀತಿರುವುದು ಮತ್ತೊಂದು ವಿಶೇಷ. ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಗಲು ಮುಂಬೈ ಉಳ್ತೂರು ಮೋಹನ್ದಾಸ ಶೆಟ್ಟಿಯವರನ್ನ ಅವತಾರ ಪುರುಷನೆಂದು ಹೇಳಿದರೂ ತಪ್ಪಾಗಲಾರದು. ಕುಂದಾಪುರ ಮುಂಬೈ ಎನ್ನದೇ ಶ್ರೀ ದೇವರ ಭಕ್ತರನ್ನ ಒಟ್ಟುಗೂಡಿಸಿ ಈ ಒಂದು ದೇವಸ್ಥಾನವನ್ನ ಶಿಲಾಮಯ ಪುನರ್ ಪ್ರತಿಷ್ಠಾಬಂಧ ಬ್ರಹ್ಮಕಲಶೋತ್ಸವವನ್ನ ಹಾಗೂ ದೇವರ ಶ್ರೀಮನ್ ಮಹಾರಥೋತ್ಸವವನ್ನ ಫೆಬ್ರವರಿ 7ರಿಂದ ಫೆಬ್ರವರಿ 16ರವರೆಗೆ ನೆರವೇರಿಸಿದ ಕೊಡುಗೈ ದಾನಿ ಮೋಹನ್ದಾಸ ಶೆಟ್ಟಿ ಅಂದ್ರೆ ತಪ್ಪಾಗಲಾರದು. ನಮ್ಮ ಊರಿನವರಾದಂಥ ಮಲ್ಯಾಡಿ ನಂದೇಶ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಉದಯ್ ಶೆಟ್ಟಿ, ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ, ಅದು ಅಲ್ಲದೆ ಅಂಬಳಿಗೋ ಪ್ರಭಾಕರ್ ಶೆಟ್ಟಿ ಇವರೆಲ್ಲರೂ ಈ ಮಂತ್ರಿಗಳನ್ನು ಅಧಿವೇಶನದಿಂದ ಬಿಡುವಿಲ್ಲದ ವೇಳೆಯಲ್ಲಿ ಸಹ ಕರೆತಂದು ಈ ಒಂದು ನಮ್ಮ ದೇವಸ್ಥಾನದ ಬ್ರಹ್ಮಕಲಶವನ್ನು ಸುಂದರಗೊಳಿಸಿದ್ದಾರೆ. ನಮ್ಮ ಪ್ರಧಾನ ಅರ್ಚಕರಾದ ಸೀತಾರಾಮ ಅಡಿಗರು ಹಾಗೂ ಅವರ ತಮ್ಮಂದಿರಾದಂಥ ರಾಮದಾಸ್ ಅಡಿಗ್ ಅಮೇರಿಕದಲ್ಲಿ ಇದ್ದು 1 ತಿಂಗಳು ರಜೆ ಹಾಕಿ ಬಂದು ಈ ದೇವಸ್ಥಾನದ ಪೂರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ಈ ಉಳ್ತೂರಿನ ಗ್ರಾಮಸ್ಥರ ಪರವಾಗಿ ಈ ಒಂದು ನಮ್ಮ ದೇವಾಲಯ ಮಾಡುವಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಊರ ಪರವೂರ ಭಕ್ತರು ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬೈ ಭಕ್ತರು ಭಾಗವಹಿಸಿರುವುದು ವಿಶೇಷವಾಗಿತ್ತು. ನೂತನವಾಗಿ ಶಿಲಾಮಯಗೊಂಡು ನಿರ್ಮಿಸಲ್ಪಟ್ಟ ಗರ್ಭಗುಡಿ, ತೀರ್ಥ ಮಂಟಪ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀದೇವರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು.
ದೇವಸ್ಥಾನ ಸಾಧಾರಣ 800 ವರ್ಷದ ಇತಿಹಾಸದ ದೇವಸ್ಥಾನ. ನಾನು ಸುಮಾರು ಒಂದು 25 ವರ್ಷದಿಂದ ಆಡಳಿತ ಸಮಿತಿ ಸದಸ್ಯನಾಗಿದ್ದೆ. ನಮ್ಮ ಹಿರಿಯರಾದ ರಘುರಾಮ್ ಶೆಟ್ಟಿ, ನನ್ನ ತಂದೆಯರಾದ ಎಂ ಪದ್ಮಯ್ಯ ಶೆಟ್ಟಿ ಹಾಗೂ ಹಲವು ಪ್ರತಿಷ್ಠಿತ ಮನೆತನಗಳಿಗೆ ಈ ದೇವಸ್ಥಾನದ ಒಂದು ನೂತನ ಶಿಲಾಮಯ ದೇವಸ್ಥಾನದ ಕನಸು ಕಂಡಿದ್ದರು. ಆ ಕನಸು ಈ ಪ್ರಸ್ತುತ ವರ್ಷ ನನಸಾಗಿದೆ. ಅದು ನಮ್ಮ ಜೀರ್ಣೋದ್ಧಾರ ಅಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಇಡೀ ಊರಿನ ಸಮಸ್ತ ಗ್ರಾಮಸ್ಥರ ನೆರವಿನಿಂದ, ಸಹಕಾರದಿಂದ, ಹಿರಿಯರ ಸಲಹೆ ಸೂಚನೆಗಳಿಂದ, ಕಿರಿಯರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಮ್ಮ ಯುವ ಉದ್ಯಮಿ, ನಮ್ಮ ಮಿತ್ರರಾದ ಮೋಹನ್ ದಾಸ್ ಶೆಟ್ಟಿಯವರ ಕಠಿಣ ಶ್ರಮದಿಂದ ಅತಿ ಶೀಘ್ರದಲ್ಲಿ, ಅಂದರೆ 6 ತಿಂಗಳ 180 ದಿನದಲ್ಲಿ ಈ ಸಂಪೂರ್ಣ ಶಿಲಾಮಯವಾದ ದೇವಸ್ಥಾನವನ್ನು ಅರ್ಪಣೆ ಮಾಡಿದ್ದೇವೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಹಾಗೆ ನಮ್ಮ ಊರಿನ ಸಮೀಪದವರಾದ ಅಂಬ್ಳಿಗೋಡ್ ಪ್ರಭಾಕರ್ ಶೆಟ್ಟಿಯವರು ಅತ್ಯಂತ ನಿಗಾವಹಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೂ ನಮ್ಮ ದೇವಸ್ಥಾನಕ್ಕೆ ದತ್ತಿ ಇಲಾಖೆಯಿಂದ ಸುಮಾರು 15 ಲಕ್ಷ ಹಣ ಕೊಡಿಸುವಲ್ಲಿ ಸಹ ಸತತ ಪ್ರಯತ್ನ ಮಾಡಿದ್ದಾರೆ. ಇವರೆಲ್ಲ ಹಾಗೂ ನೆರೆಹೊರೆಯವರ ಕೆದೂರು ಸಾಧಾರಣ ಶೆಟ್ಟಿ, ಕೆದೂರು ಪಂಚಾಯತ್ ಪ್ರೆಸಿಡೆಂಟ್ ಸಂಪತ್ ಕುಮಾರ್ ಶೆಟ್ಟಿ, ಮುಲ್ಯಾಡಿ ಶಿವರಾಮ್ ಶೆಟ್ಟರು ಹಾಗೂ ಬೇಳು ಕರುಣಾಕರ್ ಶೆಟ್ಟರು ಹಾಗೂ ಸಮಸ್ತ ಊರಿನ ಪರವೂರ ಗ್ರಾಮಸ್ಥರ ನೆರವಿನಿಂದ ಎಲ್ಲ ಹೊರೆ ಕಾಣಿಕೆಗಳನ್ನು ನಮ್ಮ ದೇವಸ್ಥಾನಕ್ಕೆ ತಂದುಕೊಟ್ಟು ಎಲ್ಲರೂ ಸಹ ಈ ಜೀರ್ಣೋದ್ಧಾರದಲ್ಲಿ ಭಾಗಿಯಾಗಿದ್ದಾರೆ. भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय। मन्दाकिनी सलिल चन्दन चर्चिताय नन्दीश्वर प्रमथनाथ महेश्वराय मन्दार पुष्प बहुपुष्प सुपूजिताय तस्मै मकाराय नमः शिवाय। नमः शिवाय नमः शिवाय नमः शिवाय।
ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾ ಸ್ಥಿರೈರಂಗೈಃ ಸುಷ್ಟುವಾನ್ ಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಓಂ ನಮೋ ಮಹದ್ಭ್ಯೋ ನಮೋ ಅರ್ಭಗೇಭ್ಯೋ ನಮೋ ಯುವಭ್ಯೋ ನಮಃ ಆಶಿನೇಭ್ಯಃ. ಯಜಾಮ ದೇವಾನ್ಯದಿ ಶಕ್ನವಾ ಮಮಾಜ್ಯಾಯ ಶಕ್ಯಂ ಸಮಾವೃಕ್ಷಿ ದೇವಾ. ಸರ್ವೇ ನಂದಂತೆ ಯಶಸಾ ಗತೇನ ಸಭಾಸಾಹೇನ ಸಖ್ಯ ಸಖಾಯ ಕಿಲ್ಬಿಷತ್ತದ್ವಿತೋಷ ನಿರ್ಹೇಷಾಂ ಅರಂ ಹಿತೋ ಭವತಿ ವಾಜಿನಾಯ. ಓಂ ಶಾಂತಿ 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 ಹರಿ ಓಂ. ಚಿಕ್ಕ ಹಳ್ಳಿಯಿಂದ ಮುಂಬೈಗೆ ಹೋಗಿ ಮುಂಬೈ ಬಂಟರ ಸಂಘದಲ್ಲಿ ಪ್ರಥಮವಾಗಿ ನನ್ನ ಮಿತ್ರರಾದ ಹರೀಶ್ ವಾಸೆಟ್ಟಿಯವರು ನನ್ನನ್ನು ಒಂದು ಇನ್ವೈಟ್ ಆಗಿ ಕರೆದುಕೊಂಡು ಹೋಗಿ ಆನಂತರ ಐಕಳ ಹರೀಶ್ ಶೆಟ್ಟಿಯವರ ಸಮಯದಲ್ಲಿ ನನ್ನನ್ನು ಒಂದು ಕ್ಯಾಟ್ರಿಂಗ್ ಡೆಕೋರೇಷನ್ ಚೇರ್ಮನ್ ಮಾಡಿ ಆಮೇಲೆ CA ಶಂಕರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಮುಣ್ಕೂರು ರತ್ನಾಕರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಮಾತೃಭೂಮಿಯಿಂದ ಉಪಾಧ್ಯಕ್ಷರಾಗಿ ಆನಂತರ ಕರ್ನೀರೆ ವಿಶ್ವನಾಥ್ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಈಗಿನ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟರೊಂದಿಗೆ ಈ ಮುಂಬೈಯ ಬಂಟರ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ನಿನ್ನೆಯಿಂದ ನನ್ನ ಊರಿನ ಜನರು ಕೇಳ್ತಾರೆ ಮುಂಬೈಯಿಂದ ಯಾರ್ಯಾರು ಬರ್ತಾರೆ ಅಂತ. ಈ ಒಂದು ನನ್ನ ಯಶಸ್ವಿಯ ಕಾರಣ ಬಂಟರ ಸಂಘ. ಈ ಬಂಟರ ಸಂಘಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ಛಲದ ಬಲದಿಂದ ಸಾಧನೆಯ ಸಾಕ್ಷಾತ್ಕಾರವನ್ನು ಮಾಡಬಹುದು ಅನ್ನುವಂಥ ಧ್ಯೇಯವಾಕ್ಯವನ್ನು ಸರಿದೂಗಿಸಿದ್ದಾರೆ ನಮ್ಮ ನೆಚ್ಚಿನ ಉಳ್ತೂರು ಮೋಹನ್ ದಾಸ್ ಶೆಟ್ಟಿಯವರು. ಮುಂಬೈ ಮಹಾನಗರದ ಬಹಳ ಪ್ರತಿಷ್ಠೆಯ ಸಂಸ್ಥೆ ಬಂಟರ ಸಂಘ ಮುಂಬೈ. ಇಲ್ಲಿಯ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರೀತಿಯನ್ನು ಗಳಿಸಿದ್ದಕ್ಕೆ ಸಾಕ್ಷಿ ಮುಂಬೈಯಿಂದ 100ಕ್ಕೂ ಮಿಗಿಲಾದಂಥ ಉದ್ಯಮಿಗಳು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಮುಂಬಯಿಯ ಸಮಸ್ತ ಮುಂಬೈಗರಿಗೆ, ಉದ್ಯಮಿಗಳಿಗೆ, ಉಳ್ತೂರಿನ ಮೋಹನ್ ದಾಸ್ ಶೆಟ್ಟಿಯವರ ಗೆಳೆಯರಿಗೆ ಮಹಾಲಿಂಗೇಶ್ವರನ ಪರವಾಗಿ ಆತ್ಮೀಯವಾದಂಥ ಆಶೀರ್ವಚನವನ್ನು ಹಾರೈಕೆಯನ್ನು ಈ ಮಹಾಜನತೆ ಅರ್ಪಿಸ್ತಾ ಇದೆ. ನಾವು ಜೀವನದಲ್ಲಿ ಒಮ್ಮೆ ಗಂಗಾ ಸ್ನಾನ ಮಾಡಿದರೆ ಸಾಕು, ನಮ್ಮದಾದಂತಹ ಪಾಪವನ್ನು ಗಂಗಾ ನದಿ ತೊಳೆದು ನಮಗೆ ಮೋಕ್ಷವನ್ನು ಅನುಗ್ರಹಿಸ್ತಾಳೆ. ಹಾಗೆ ಅಂತ ಗಂಗಾ ನದಿಯಲ್ಲಿ ಸಾಕಷ್ಟು ಮೀನು ಮೊಸಳೆಗಳು ಬದುಕುವುದಿಲ್ಲವೇ, ಅವರಿಗೂ ಮೋಕ್ಷ ಸಿಗಬೇಕಲ್ವೇ ಅಂತ ಶಾಸ್ತ್ರಕಾರರು ಹೇಳಿದರೆ ಶಾಸ್ತ್ರಕಾರರು ಸಿಗುವುದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಸಿಗುವುದಿಲ್ಲ ಅಂತ ಹೇಳಿದರೆ ಗಂಗಾ ನದಿಯ ಪಾವಿತ್ರ್ಯತೆಯ ಬಗ್ಗೆ ನಮಗೆ ಜ್ಞಾನ ಇದ್ದು ಒಮ್ಮೆ ಸ್ನಾನ ಮಾಡಿದರೆ ಸಾಕು, ನಮ್ಮ ಪಾಪಗಳು ಪರಿಹಾರವಾಗ್ತದೆ, ಮೋಕ್ಷ ಲಭ್ಯವಾಗುತ್ತದೆ. ಗಂಗಾ ನದಿಯ ಪವಿತ್ರತೆಯ ಬಗ್ಗೆ ನಿರಂತರವಾಗಿ ಗಂಗಾ ನದಿಯ ಸಂಬಂಧದಲ್ಲಿದ್ದರೂ ಆ ಮೀನು ಮೊಸಳೆಗಳಿಗೆ ಗೊತ್ತಿಲ್ಲ. ಹಾಗಾಗಿ ನಿರಂತರವಾಗಿ ಗಂಗಾ ನದಿಯ ಸಂಬಂಧದಲ್ಲಿದ್ದರೂ ಕೂಡ ಅವುಗಳಿಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ. ಹಾಗಾಗಿ ಗಂಗಾ ನದಿಯ ಹಾಗೆ ನಮ್ಮ ಜ್ಞಾನವನ್ನು, ಯಾವುದೇ ಕರ್ಮವನ್ನು ನಾವು ಮಾಡಿದರೂ ಆ ಕರ್ಮವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವುದನ್ನು ಯಥಾಶಕ್ತಿ ತಿಳಿದು ಮಾಡಿದಾಗ ಅದು ಹೆಚ್ಚು ಫಲವನ್ನು ನಮಗೆ ಕೊಡುತ್ತದೆ. ಹಾಗಾಗಿ ಜೀರ್ಣೋದ್ಧಾರದಂತಹ ದೊಡ್ಡ ಪ್ರಕ್ರಿಯೆಯನ್ನು ಉಳ್ತೂರು ಮೋಹನದಾಸ್ ಶೆಟ್ಟರ ನೇತೃತ್ವದಲ್ಲಿ ಈ ಊರಿನವರು ನಡೆಸಿದ್ದಾರೆ. ಆ ನಡೆಸುವುದರಿಂದ ಏನು ಫಲ ಇದೆ ಅನ್ನುವುದನ್ನು ತಿಳಿದುಕೊಂಡು ಮಾಡಿದಾಗ ಅದು ಹೆಚ್ಚು ಸತ್ಪರಿಣಾಮವನ್ನು ನೀಡುತ್ತದೆ. ಹಾಗಾಗಿ ಅದರಲ್ಲೂ ಕೂಡ ಈಗಿನ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಮುಂಬೈಗರು ಅವರ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ ಅದರಲ್ಲಿ ಮುಂಬೈಗರ ಕೊಡುಗೆ ಇಲ್ಲದೆ ಯಾವ ಕೆಲಸವೂ ಪೂರ್ಣವಾಗುವುದಿಲ್ಲ. ಹಾಗಾಗಿ ಮುಂಬೈಗರಿಗಾದರೂ ನಾನು ಇದನ್ನು ಹೇಳಲೇಬೇಕು, ಹಾಗಾಗಿ ಹೇಳುವುದಕ್ಕೆ ಉಪಕ್ರಮಿಸಿದ್ದೇನೆ. ಮುಖ್ಯವಾಗಿ ಮಹತೋಭಾರ ಮಹಾಲಿಂಗೇಶ್ವರ ಅಂತ ಇಲ್ಲಿಯ ದೇವರ ಹೆಸರು. ಈ ಮಹತೋಭಾರ ಯಾಕೆ ಬಂತು, ಎಲ್ಲಿಂದ ಬಂತು, ಯಾರು ಕೊಟ್ಟರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಮಹತೋಭಾರ ಅನ್ನುವ ಹೆಸರು ಬೇರೆ ದೇವಸ್ಥಾನಗಳಿಗಿಲ್ಲ, ಇಲ್ಲಿಗೆ ಮಾತ್ರ ಯಾಕೆ ಅಂತ ಕೇಳಿದರೆ, ಮಹತೋಭಾರ ಅನ್ನುವಂತಹ ಆ ಶಬ್ದದ ವ್ಯಾಪ್ತಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಅತ್ಯಂತ ಹಿಂದಿನ ಕಡತಗಳಲ್ಲಿದೆ. ಅದು ಮಹತೋಭಾರ ಅಂತ ಹೇಳಿದರೆ ಒಂದು ದೇವಸ್ಥಾನಕ್ಕೆ 1,000 ಮುಡಿ ಅಕ್ಕಿ ಮುಡಿ ಹುಟ್ಟುವಳಿಗಿಂತ ಹೆಚ್ಚಿರುವ ದೇವಸ್ಥಾನಗಳು ಮಹತೋಭಾರ ಅನ್ನುವಂತಹ ವ್ಯಾಪ್ತಿಯಲ್ಲಿ ಬರ್ತದೆ. ತನ್ನೂರಿನ ಅಭಿವೃದ್ಧಿಗಾಗಿ ಸದಾ ಕನಸನ್ನ ಕಂಡವರು ಶ್ರೀಯುತ ಮೋಹನದಾಸ ಶೆಟ್ಟರು. ಅಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಅಧ್ಯಕ್ಷತೆಯನ್ನು ತಾವು ವಹಿಸಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಊರವರಲ್ಲಿ ಅವರು ಕೇಳಿದ್ದು 2 ಮಾತು. ಒಂದು, ತಾವೆಲ್ಲರೂ ಒಂದಾಗಬೇಕು. ನಂತರ
ಹಣದ ಯಾವುದೇ ಕಡಿಮೆ ಆದರೂ ಕೂಡ ಅದನ್ನು ತಾನು ಭರಿಸುವುದಾಗಿ ಅಂತ. ಅದೇ ರೀತಿ ತಾವು ದೇವಳದ ನಿರ್ಮಾಣದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಂಡು ಈ ಭವ್ಯವಾದ ದೇಗುಲದ ನಿರ್ಮಾಣದಲ್ಲಿ ಅತ್ಯಂತ ಹೆಚ್ಚಿನ ಕಾರ್ಯವನ್ನ ನಿರ್ವಹಿಸಿದ್ದೀರಿ. ದೂರದ ಮುಂಬೈನಲ್ಲಿ ನೆಲೆನಿಂತರೂ ಕೂಡ ದೇಗುಲದ ಬಗೆಗೆ ಸದಾ ಚಿಂತಿಸುತ್ತಾ ನಿಂತಲ್ಲಿ ನಿಲ್ಲದೆ ಹಗಲಿರುಳೆನ್ನದೆ ಶ್ರಮಿಸಿದ್ದೀರಿ. ಬೆಳಗ್ಗೆ ಮುಂಬೈನಿಂದ ಹೊರಟು ಮಧ್ಯಾಹ್ನ ಬೆಂಗಳೂರು ತಲುಪಿ ಸಂಜೆ ಮಂಗಳೂರಿನಲ್ಲಿ ಗಣ್ಯರನ್ನ ಭೇಟಿಯಾಗಿ ರಾತ್ರಿ ಉಳ್ತೂರಿನ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭಗಳು ಹಲವು. ಸಾಧನೆ ಕೇವಲ ಸಾಧಕನ ಸ್ವತ್ತೇ ಹೊರತು ಆಲಸ್ಯ ಸ್ವತ್ತಲ್ಲ. 180 ದಿನಗಳ ಅವಧಿಯಲ್ಲಿ ಭವ್ಯವಾದ ದೇಗುಲವನ್ನು ನಿರ್ಮಿಸಿ ಲೋಕಾರ್ಪಣೆಗೊಳಿಸಿದ ಉಳ್ತೂರು ಮೋಹನದಾಸ ಶೆಟ್ಟಿ ದಂಪತಿಗಳಿಗೆ ಊರವರ ಪರವಾಗಿ ಆತ್ಮೀಯವಾದ ಸನ್ಮಾನ. ಇಡೀ ಊರನ್ನ ಒಂದುಗೂಡಿಸಿದ್ದೀರಿ. ಊರಿಗೆ ಭವ್ಯವಾದ ದೇಗುಲವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ತಮ್ಮ ಈ ಅಮೂಲ್ಯವಾದ ಕಾರ್ಯಕ್ಕೆ ನಾವು ಎಂದೆಂದೂ ಆಭಾರಿಯಾಗಿದ್ದೇವೆ. ಇದೀಗ ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಂದ ಮೋಹನದಾಸ ಶೆಟ್ಟಿ ದಂಪತಿಗಳಿಗೆ ಆತ್ಮೀಯವಾದಂತಹ ಗೌರವ ಸಮರ್ಪಣೆ. ಅಧ್ಯಕ್ಷರು ಹಾಗೆ ಅತಿಥಿಗಳು ದಯವಿಟ್ಟು ಸಚಿವರು ಬಂದು ಉಳ್ತೂರಿನ ಈ ವ್ಯಕ್ತಿತ್ವ ವಿಶೇಷ ಹೆಸರಿನ ಜೊತೆ ಉಳ್ತೂರು ಅನ್ನೋನ್ನು ಸೇರಿಸಿ ಇವತ್ತು ಅದು ಸಾರ್ಥಕತೆಗೆ ಬಂದಿದೆ. ಉಳ್ತೂರು ಮೋಹನದಾಸ್ ಶೆಟ್ಟಿಯವರಿಗೆ ಊರಿನ ಜನರು ಸಾರ್ಥಕದ ಮನೋಭಾವನೆಯಿಂದ ಮಹಾಲಿಂಗೇಶ್ವರನ ಪ್ರಸಾದವನ್ನು ಸನ್ಮಾನದ ರೂಪದಲ್ಲಿ ಅರ್ಪಿಸ್ತಾ ಇದ್ದಾರೆ. ನೆರೆದಂಥ ಎಲ್ಲ ಭಗವದ್ಭಕ್ತರು ಈ ಮಹಾನ್ ಕೈಂಕರ್ಯಕ್ಕೆ ಕೈ ಜೋಡಿಸಿದಂಥ ಈ ದಂಪತಿಗಳಿಗೆ ವಿಶೇಷ ಚಪ್ಪಳೆಯ ಸುರಿಮಳೆಯೊಂದಿಗೆ ಭಗವಂತನ ಅಕ್ಷತೆಯನ್ನು ಈ ರೂಪದಲ್ಲಿ ಸಲ್ಲಿಸಬೇಕು. ಮೈಸೂರು ಪೇಟೆಯನ್ನು ಇಟ್ಟು ಶಾಲಿನೊಂದಿಗೆ ದಂಪತಿಗಳಿಗೆ ಮೈಸೂರು ಪೇಟವನ್ನು ಧರಿಸಿ ಶಾಲನ್ನು ಹೊರಿಸಿ ಫಲಪುಷ್ಪವನ್ನ ನೀಡಿ ಮಡಿಲಿಗೆ ಹಣ್ಣು ಹಂಪಲುಗಳನ್ನ ಇಟ್ಟು ಸ್ಮರಣಿಕೆಯನ್ನ ನೀಡಿ ಊರವರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕು ಎನ್ನುವಂತಹ ಹಾರೈಕೆ ನಮ್ಮದೆಲ್ಲರದು. ಶ್ರೀದೇವರು ತಮಗೆ ಆಯುರಾರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ. ಮಹತೋಪರ ಮಹಾಲಿಂಗೇಶ್ವರನ ಮುಂದಿನ ಜೀರ್ಣೋದ್ಧಾರ ಕಾರ್ಯಗಳಿಗೆ ಈಗಾಗಲೇ ತಾವು ಸಿದ್ಧರಾಗಿದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಎಲ್ಲ ಕಾರ್ಯಗಳಿಗೆ ಮಹಾಲಿಂಗೇಶ್ವರನ ಕರುಣೆ ಸದಾ ಇರಲಿ. ತಮಗೆ ಆಯುರಾರೋಗ್ಯ ಹೆಚ್ಚಲಿ ಎನ್ನುತ್ತಾ ಊರವರ ಪರವಾಗಿ ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಸರ್ವರ ಪರವಾಗಿ ನೆರೆದಿರುವಂತಹ ಗಣ್ಯರ ಪರವಾಗಿ ಆತ್ಮೀಯವಾಗಿ ಆ ಮಹಾಲಿಂಗೇಶ್ವರನಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹವನ್ನ ಮಹೋದಯ ಶೆಟ್ಟರಿಗೆ ನೀಡೋಣ. ಶ್ರೀರಾಮದಾಸ ಹನುಮಂತ, ಶ್ರೀಕೃಷ್ಣದಾಸ ಅರ್ಜುನ, ಉಳ್ತೂರಿನ ಶಿವದಾಸನಾಗಿ ಮಹಾಲಿಂಗದಾಸನಾಗಿ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮೋಹನದಾಸರು. ಸರ್, ನಿಮ್ಮ ಭವಿಷ್ಯದ ಉನ್ನತ ಔದ್ಯೋಗಿಕ ರಂಗದಲ್ಲಿ ಇನ್ನಷ್ಟು ಶ್ರೇಯಸ್ಸನ್ನು ಶ್ರೀ ಮಹಾಲಿಂಗ ಕರುಣಿಸಲಿ. ನಿಮ್ಮ ಪರಮ ಪವಿತ್ರವಾದಂತಹ ಜೀರ್ಣೋದ್ಧಾರದ ರಥ ಎಳೆಯುವ ಕಾಯಕದಲ್ಲಿ ರತಿಕನಾಗಿ ಮುನ್ನಡೆದಂತಹ ನಿಮ್ಮ ಕಾಯಕ ಯೋಗ ನಮ್ಮಂತಹ ಯುವಕರಿಗೆ ನವ ಸ್ಫೂರ್ತಿ ಚೆಮ್ಮಲ್ಲಿ ಎನ್ನುವ ಆಶಯದೊಂದಿಗೆ ಹೃತ್ಪೂರ್ವಕ ನಮನಗಳು, ಗೌರವಗಳು. ಶಿಲಾಮಯ ದೇಗುಲದ ಗರ್ಭಗುಡಿಯ ಮೇಲ್ಭಾಗದ ತಾಮ್ರದ ಹೊದಿಕೆಯ ಸಂಪೂರ್ಣ ವೆಚ್ಚವನ್ನ ಭರಿಸಿದಂತಹ ಶ್ರೀ ವನಜ ಮತ್ತು ಶ್ರೀ ರಾಜೀವ್ ಕೊಠಾರಿ ಉದ್ಯಮಿಗಳು ಹೈದರಾಬಾದ್, ಇವರು ಕೂಡ ವೇದಿಕೆಗೆ ಬರಬೇಕು. ನಮ್ಮೆಲ್ಲ ಅತಿಥಿ ಗಣ್ಯರು ಶ್ರೀಯುತರನ್ನ ಆತ್ಮೀಯವಾಗಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೂರದ ಹೈದರಾಬಾದ್ನಲ್ಲಿ ಉದ್ಯಮವನ್ನು ನಡೆಸುತ್ತಾ ಊರಿನ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾಗಿ ಆದರ್ಶ ದಂಪತಿಗಳಾಗಿ ಎಲ್ಲ ಕಾರ್ಯಗಳಿಗೆ ಹೆಚ್ಚಿನ ನೆರವನ್ನ ನೀಡುತ್ತಿರುವಂತಹ ಶ್ರೀಯುತರಿಗೆ ಶ್ರೀ ಮಹಾಲಿಂಗೇಶ್ವರ ಆಯುರಾರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ. ದೇವಸ್ಥಾನದ ಮುಂದಿನ ಜೀರ್ಣೋದ್ಧಾರದ ಹಂತಗಳಲ್ಲಿ ತಮ್ಮಿಂದ ಇನ್ನಷ್ಟು ಹೆಚ್ಚಿನ ಸಹಕಾರವನ್ನು ನಾವು ಕೂಡ ಬಯಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ದೇವರು ತಮಗೆ ಶಕ್ತಿಯನ್ನ ನೀಡಲಿ ಅಂತ ಮಹಾಲಿಂಗೇಶ್ವರನ ಪಾದಾರವಿಂದಗಳಿಗೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಆತ್ಮೀಯ ದಂಪತಿಗಳಿಗೆ ಪೇಟವನ್ನ ಧರಿಸಿ ಶಾಲನ್ನ ಹೊದಿಸಿ ಮಡಿಲಿಗೆ ಫಲಪುಷ್ಪಗಳನ್ನ ಹಾಕಿ ಸ್ಮರಣಿಕೆಯನ್ನ ನೀಡಿ ಗೌರವವನ್ನ ಸಲ್ಲಿಸಬೇಕು ಅಂತ ಅತಿಥಿ ಗಣ್ಯರಲ್ಲಿ ವಿನಮ್ರವಾಗಿ ಕೋರಿಕೊಳ್ತಾ ಇದ್ದೇವೆ. ತ್ಯಾಗ ಮತ್ತು ಸೇವೆ ಭರತಖಂಡ ಇದು ಭಾಳ ವರ್ಣರಂಜಿತವಾದಂಥ ವ್ಯವಸ್ಥಿತವಾದಂಥ ಎಲ್ಲ ತಂತ್ರಿಗಳನ್ನು ಅರ್ಚಕರನ್ನು ಮತ್ತು ಮಂಗಳವಾದ್ಯ ನುಡಿಸುವವರನ್ನು ಅಡಿಗೊಂಡು ಇರ್ತಕ್ಕಂಥ ಒಂದು ಸುಂದರವಾದ ದೇವಸ್ಥಾನದ ರೂಪ ಅಂತ ಅವರಿಗಾಗಲೇ ಹೇಳಿದರು. ಇದು ಮತ್ತು ಭಾಳ
1428ರಲ್ಲಿ ಬಾರ್ಕೂರಿನ ರಾಜರುಗಳಿಂದ ಈ ದೇವಸ್ಥಾನಕ್ಕೆ ದಾನ ಮತ್ತು ಉಂಬಳಿ ನೀಡಿರುವ ಬಗ್ಗೆಯೂ ಕೂಡ ಶಾಸನಗಳಿವೆ ಅನ್ನುವುದು ಕೂಡ ಗೊತ್ತಾಗಿದೆ. ಮತ್ತು ಶೃಂಗೇರಿಯ ಜಗದ್ಗುರುಗಳು ಈ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಇದೆ ಅನ್ನುವ ಮಾತುಗಳು ಕೂಡ ಇವತ್ತು ತಮ್ಮ ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಇದೆ. ಭಾಳ ಪ್ರಾಚೀನವಾದಂಥ ದೇವಸ್ಥಾನ. 11-12ನೇ ಶತಮಾನಕ್ಕೆ ಸೇರಿದಂಥ ಉಳುತ್ತೂರು ಕೆರೆಯ ಮಾದೇವ ಹಾಗೂ ಮಾತನಾಡುವ ಮಹಾಲಿಂಗ ಎಂದೇ ಪ್ರಖ್ಯಾತವಾದಂಥ ಈ ದೇವರು ನಂಬಿದವರನ್ನು ಬಿಡೋದಿಲ್ಲ ಅನ್ನುವ ಮಾತನ್ನು ಕೂಡ ಇಲ್ಲಿ ನಾನು ಗಮನದಲ್ಲಿ ತಗೊಳ್ತೀನಿ. ಈ ಒಂದು ನನ್ನ ಸಮಾರಂಭಕ್ಕೆ ಮುಲುಂಡ್ ಬಂಡ್ಸ್, ತಾನಾ ಬಂಡ್ಸ್, ಹುಬ್ಬಳ್ಳಿ ಬಂಡ್ ಸಂಘ, ಧಾರವಾಡ ಬಂಡ್ ಸಂಘ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಬಂದಿದ್ದಾರೆ. ಸಮಯದ ಅಭಾವದಿಂದ ನಾನು ಯಾರನ್ನೂ ಕರೆಯದೆ ನನ್ನ ತೃಪ್ತಿಗಾಗಿ ಒಂದು ತಮ್ಮೆಲ್ಲರಲ್ಲಿ ವಿನಂತಿ, ಈ ನನ್ನ ಜೀವನದ ಈ ಕೆಲಸವನ್ನು ಮಾಡಲು ಪೂರ್ಣ ಸಹಕಾರವನ್ನು ಕೊಟ್ಟಂಥ ನನ್ನ ಪಾಲುದಾರರಾದ ದಯಾನಂದ್ ಶೆಟ್ಟಿ, ಮಂಜುನಾಥ್ ಶೆಟ್ಟಿ, ರಘುನಾಥ್ ಶೆಟ್ಟಿ, ಉದಯ್ ಶೆಟ್ಟಿ ಅವರನ್ನು ನೆನಪಿಸುತ್ತಾ, ಅದು ಅಲ್ಲದೆ ಈ ಬಂಟರ ಸಂಘದಲ್ಲಿ ಈ ಒಂದು ಬಂಟರ ಸಂಘ ನಮ್ಮ ಊರಿಗೆ ಬಂದಿದೆ. ಆದ್ದರಿಂದ ತಮ್ಮೆಲ್ಲರನ್ನು ಕರೆಯಲಾರದೆ ನನ್ನ ಮಿತ್ರರಾದ ಶಾಂತರಾಮ್ ಶೆಟ್ಟು ಬಂದಿದ್ದಾರೆ. ಪೂರ ನನ್ನ ಮುಂಬೈಯಿಂದ ಬಂದ ಮಿತ್ರರು ಒಂದು ನಿಮಿಷಕ್ಕಾಗಿ ವೇದಿಕೆ ಬರಬೇಕು. ಹಿರಿಯರಾದ ಸಾಯಿ ಪ್ಯಾಲೇಸ್ ರವಿ ಅಣ್ಣ, ಶಾಂತರಾಮ್ ಶೆಟ್ಟರು, ಮಾತಾಡಲ್ಲ ಎಲ್ಲರೂ ಒಂದು ನಿಮಿಷಕ್ಕಾಗಿ ಮುಂಬೈಯಲ್ಲಿ ತುಳು ಮಾತಾಡಿ ಕನ್ನಡ ಮರ್ತಿದ್ದೇನೆ. ಮಾತಾಡಲವರ ಸ್ಟೇಜ್ ಬರ್ಡು ಕೇವಲ 1 ಮಿನಿಟ್ಗಾಗಿ ದಯವಿಟ್ಟು ಬತ್ತ ಆಶೀರ್ವಾದ ಮಲ್ಪಬಂದು ಕೇಳ್ಕೊಳ್ತೇನೆ. ದೂರದ ಮುಂಬೈನಿಂದ ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಒಂದು ಸ್ವಂತ ಮನೆ ಇಲ್ಲದವನು ಇದ್ದಂಥ ಈ ಕಾಲ ಇತ್ತು. ಇವತ್ತು ಎಲ್ಲರೂ ಕೂಡ ಸ್ವಂತ ಮನೆ, ಸ್ವಂತ ನಂದೇ. ಮೊದಲು ಒಂದು ಕಾಲ ಇತ್ತು, ನೀನು ಎಲ್ಲಿದ್ಯಾ, ನಾನು ಇಂಥ ಗ್ರಾಮದಲ್ಲಿ, ನಿನಗೆ ಮನೆ ಇದೆ ಉಂಟು, ಯಾರ್ದು ದನಿಗಳದ್ದು ಮನೆ, ಅವನು ಸ್ವಂತ ಇರಲಿ. ನಿನಗೆ ಜಾಗ ಇದೆ ಜಾಗ, ಯಾವುದು 5 ಸೆನ್ಸ್ ಜಾಗ, ಯಾರ್ದು ಸರ್ಕಾರದ ಜಾಗ ಇದೆ ನನಗೆ. ಆದರೆ ಎದೆ ತಟ್ಟಿ ಹೇಳಲಿಕ್ಕೆ ಇವತ್ತು ಅವಕಾಶ ಆಗಿದೆ. ನನ್ನ ಮನೆ ಎದುರುಗಡೆ ಇದು ನನ್ನ ಮನೆ, ಇದು ನನ್ನ ಜಾಗ ಅಂತ ಹೇಳ್ತಕ್ಕಂಥ ಒಂದು ಬದಲಾವಣೆ, ಒಂದು ಸಾಮಾಜಿಕ ಬದಲಾವಣೆ ಆದ ಪರಿಣಾಮವಾಗಿ ಇವತ್ತು ಎಲ್ಲರಿಗೂ ಕೂಡ ಒಂದು ಆರ್ಥಿಕವಾದ ಶಕ್ತಿ ಬಂದಿದೆ. ದೇವಸ್ಥಾನವ ಜೀರ್ಣೋದ್ಧಾರ ಮಾಡಬೇಕು ಅಂತ ಮನೆಗೆ ನಾವು ಹೋದಾಗ ನನಗೆ ಸಣ್ಣ ಹುಡುಗ ಇದ್ದಾಗ ನೆನಪಿದೆ, ಒಂದು 100 ರೂಪಾಯಿ ದೇಣಿ ಕೊಡು ಅಂತಂದರೆ ಅವನಿಗೆ 10 ರೂಪಾಯಿ ಕೊಡುವಂಥ ಶಕ್ತಿ ದೇವರು ಕೊಟ್ಟಿಲ್ಲ ಅವನಿಗೆ. ಅವನಿಗೇನಾಗ್ತಿತ್ತು ಅಂದರೆ, ಉಳ್ಳವರು ಶಿವಾಲಯ ಕಟ್ಟುವರಲ್ಲ, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ನನ್ನ ಕಾಲೇ ಕಂಬವಯ್ಯ, ನಮ್ಮ ಶಿರವೇ ಹುನ್ನ ಕಲಶವಯ್ಯ, ಕೂಡಲ ಸಂಘ ದೇವ ಅಂತ ಹೇಳ್ತಕ್ಕಂಥ ಮಾತನ್ನಷ್ಟೇ ಹೇಳುವ ಶಕ್ತಿ ಇತ್ತು ಅವನಿಗೆ, ಉಳಿದ ಶಕ್ತಿ ಇರಲಿಲ್ಲ. ಇವತ್ತು ನಮಗೆ ಸಂತೋಷ ಇದೆ, ಈ ಒಂದು ಉಳ್ತೂರು ಗ್ರಾಮದಲ್ಲಿ ನೀವು 10 ರೂಪಾಯಿ ದೇಣಿ ಕೊಡು ಅಂತ ಹೇಳಿದರೆ 1000 ರೂಪಾಯಿ ಕೊಡ್ತಕ್ಕ ಶಕ್ತಿ ದೇವರು ಕೊಟ್ಟಿದ್ದಾನೆ ಅವನಿಗೆ. ಬಹುಶಃ ಸಾಕಷ್ಟು ಮಂದಿ ಸಾಮಾಜಿಕವಾಗಿ ತನ್ನ ಬಲವರ್ಧನೆ ಆಗ್ತಕ್ಕಂಥ ಕಾಲ ಇದು. ಮುಂಬೈಯಲ್ಲಿ ಹೋಗಿರ್ತಕ್ಕಂಥ ಏನು ಭಾಳ ಶ್ರೀಮಂತಿಕೆಯಿಂದ ಹೋಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಬಂಟರು ಭಾಳ ಪ್ರಬಲರು ಇನ್ನೊಂದು ಅಂತ ನಮ್ಮನ್ನು ಹೊಗಳಿದ್ರು, ನಮಗೆಲ್ಲ ಖುಷಿ ಆಗುತ್ತೆ. ಆದರೆ ಬಂಟರಲ್ಲಿ ಎಲ್ಲರೂ ಶ್ರೀಮಂತರಾಗಿದ್ದರು ಅಂತ ಹೇಳೋದನ್ನು ನಾನು ಒಪ್ಪುವುದಿಲ್ಲ. ಒಂದು ಕಾಲದಲ್ಲಿ ಬಂಟರಲ್ಲಿ ಭೂಮಾಲಕರು ಮಾತ್ರ ಇದ್ದರು ಅಂತ ನಾವು ಮಾತಾಡ್ತೀವಿ. ನಮಗೆ ತಿಳಿದ ಪ್ರಕಾರ ನನ್ನ ಜಿಲ್ಲೆಯಲ್ಲಿ 50% ಗೇಣಿದಾರರು ಕೂಡ ಇದ್ದರು. ಅದನ್ನು ನಾವು ಹೇಳಿಕೊಂಡು ಹೋಗುವುದಿಲ್ಲ. ನಮ್ಮಲ್ಲಿ ಸಾಕಷ್ಟು ಕಡೆಗಳಲ್ಲಿ ಜಮೀನ್ದಾರರು ಇದ್ದರು, ಬಂಟರಲ್ಲಿ ಗೇಣಿದಾರರು ಇದ್ದರು. ಬಹುಶಃ ಎಲ್ಲ ಬಂಟರು ಜಮೀನ್ದಾರರು ಅಂತ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಇವತ್ತು ನನಗೆ ಗೊತ್ತಿದೆ, ಬಹುಶಃ ಕೆಲವರು ಜಮೀನ್ದಾರ, ಹೌದು ಕೆಲವು ಜಮೀನ್ದಾರಿದ್ದರು, ಬಹುಶಃ ಕೆಲವು ಚಿಕ್ಕ ಜಮೀನ್ದಾರರಿದ್ದರು. ಬಹುಶಃ ಈಗ
ಮಧ್ಯಮ ಒಂದು ಭೂಮಿಯನ್ನು ಹೊಂದಿರತಕ್ಕಂಥವ್ರು, ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ಸಮಾಜ ನಮ್ಮದು. ಬಹುಶಃ ದೊಡ್ಡ ಜಮೀನ್ದಾರ ಇದ್ದಂಥವ್ರು ಇದ್ದರು, ಸಣ್ಣ ಜಮೀನ್ದಾರರು ಕೂಡ ಇದ್ದರು, ಮತ್ತು ಭೂಮಿಯೇ ಇಲ್ಲದಂಥವ್ರು ಕೂಡ ಇದ್ದರು, ಗೇಣಿದಾರರು ಕೂಡ ಇದ್ದರು. ಆದರೆ ಇವತ್ತು ನಾನು ಉದ್ಯೋಗಶೀಲತೆಯಲ್ಲಿ ನಮ್ಮಲ್ಲಿ ಸ್ವಲ್ಪ ಕೆಲಸ ಮಾಡುವ ಶಕ್ತಿ ಇರ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿದ್ದಾರೆ. ಬಹುಶಃ ಇವತ್ತು ಮುಂಬೈ ಅಲ್ಲ, ಪರವೂರಿಗೆ ಹೋಗಿ ಕೂಡ, ಎಲ್ಲ ವಿದೇಶಕ್ಕೆ ಹೋಗಿ ಕೂಡ ತನ್ನ ಸ್ವಂತಿಕೆಯಿಂದ ತನ್ನ ಪ್ರಯತ್ನದ ಫಲವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಪಡೆದು, ಅವರ ಶಕ್ತಿಯನ್ನು ಬಹುಶಃ ನಮ್ಮ ಊರಲ್ಲಿರ್ತಕ್ಕಂಥ ದೇವಸ್ಥಾನ ಹೊಂದಿದೆ. ಅದಕ್ಕೆ ನಾನು ದೇವರು ನನಗೆ ಕೊಟ್ಟಿದ್ದಾನೆ, ಅವರಿಗೆ ದೇವರಿಗೆ ಸಮರ್ಪಣೆ ಮಾಡುವ ಅಂಥ ಮನೋಭಾವದಲ್ಲಿ ಬಹುಶಃ ಸತ್ಯ ಭಾಳಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಕ್ಕೆ ಭಾಳಷ್ಟು ಜನ ಮುಂಬೈಯ ಉದ್ಯೋಗ ನಿಮಿತ್ತ ಹೋದಂಥ ಜನರ ಒಂದು ಬೆಂಬಲದ ಫಲವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜೀರ್ಣೋದ್ಧಾರ ಆಗಿದೆ. ಎಲ್ಲ ಭಕ್ತ ಬಂಧುಗಳು ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿರಬೇಕು. ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸ ಸ್ಮರಾಮಿ. ಉಳ್ತೂರಿನ 800 ವರ್ಷಗಳ ಇತಿಹಾಸ ಪ್ರಸಿದ್ಧವಿರುವ ಮಾತನಾಡುವ ಮಾಲಿಂಗೇಶ್ವರ ಎಂದು ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನ ನಿರ್ಮಾಣ ಕಾರ್ಯವು ಕೇವಲ 180 ದಿನಗಳಲ್ಲಿ ಪೂರ್ಣಗೊಂಡಿದೆ. ಅದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತದೆ. ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ಅಳಿಲು ಸೇವೆ ಮಾಡುವ ಭಾಗ್ಯ ಒದಗಿದೆ. ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿರುವ ಸಹಕಾರಾಧ್ಯಕ್ಷರಾದ ಚಂದ್ರಕಾಂತ್ ಶೆಟ್ಟಿ, ಕಾರ್ಯಾಧ್ಯಕ್ಷರಾದ ಸೀತಾರಾಮಡಿಗ, ಕಾರ್ಯದರ್ಶಿಯಾದ ಭೋಜರಾಜ್ ಶೆಟ್ಟಿ, ಉಪಾಧ್ಯಕ್ಷರಾದ ಬಾಬು ಶೆಟ್ಟಿ, ಜಯಶ್ರೀ ಶೆಟ್ಟಿ, ಗೌರವ ಕಾರ್ಯಾಧ್ಯಕ್ಷರಾದ ದೇವಪ್ಪ ಮಲ್ಲಿ, ಕೋಶಾಧಿಕಾರಿಯಾದ ಸೀತಾರಾಮ್ ಶೆಟ್ಟಿ, ಶ್ರೀಧರ್ ಶೆಟ್ಟಿ, ಸುರೇಶ್ ಶೆಟ್ಟಿ ಮುಂಬೈ, ಚೆನ್ನಕೇಶ ಒಡಿಗ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸೀತಾರಾಮ್ ಅಡಿಗ ಹಾಗೂ ಅಧ್ಯಕ್ಷರಾದ ಸುರೇಂದ್ರ ಹೆಗಡೆ ಹತ್ತೂರು, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಪರಿಚಾರ ವರ್ಗ, ಉಳ್ತೂರಿನ ಸಮಸ್ತ ಗ್ರಾಮಸ್ಥರು ತುಂಬು ಹೃದಯದಿಂದ ತನುಮನಧನ ಸಹಾಯದಿಂದ ಸಹಕರಿಸಿದ್ದಾರೆ. ತೆಂಗಿನ ಕೊನೆಯನ್ನ ಅರಿವುದರ ಮುಖೇನವಾಗಿ ನಮ್ಮೆಲ್ಲರ ಧಾರ್ಮಿಕ ಪ್ರಜ್ಞೆಯನ್ನು ಅರಿವಿಸುವ ಬಹುದೊಡ್ಡ ಆಧ್ಯಾತ್ಮಿಕ ತಪಸ್ಸಿಗಾಗಿ ನಮ್ಮೊಂದಿಗೆ ಈ ಕ್ಷೇತ್ರದ ರಾಯಭಾರಿಯಾಗಿ ಧರ್ಮಾಧಿಕಾರಿಯಾಗಿ ನಮ್ಮಲ್ಲಿರುವಂಥದ್ದು ಬಹುದೊಡ್ಡ ಪುಣ್ಯದ ಸಂಕೇತ. ತಮ್ಮ ಆಗಮನದಿಂದ ನಮ್ಮೂರ ಉಳ್ತೂರಿನ ಮಹಾಜನತೆ ಪ್ರೀತ್ಯರ್ಥರಾಗಿದ್ದೇವೆ ಎಂದು ನನ್ನ ಅತ್ಯಂತ ಅಭಿಮಾನದಿಂದ ಸ್ಮರಣೆ ಮಾಡುತ್ತಾ, ದೇಗುಲದ ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಪರವಾಗಿ ಅತಿಥಿ ಅಭ್ಯಾಗತರೆಲ್ಲರ ಸಮ್ಮುಖದಲ್ಲಿ ಮಹಾಜನತೆಯ ಪರವಾಗಿ ತಮಗೆ ಗೌರವ ಸಲ್ಲಿಸುವ ಅತ್ಯಂತ ಅಪೂರ್ವವಾದ ಸಂಭ್ರಮದ ರಸ ನಿಮಿಷಗಳು. ಇಲ್ಲಿ ಬಂದ ಮೇಲೆ ಬಹಳ ಸಂತೋಷ ಆಯಿತು. ಅಂದರೆ ಮೋಹನ್ ದಾಸ್ ಶೆಟ್ಟಿಯವರು ಹೇಳಿದರು 7 ಸಲ ಕ್ಷೇತ್ರಕ್ಕೆ ಹೋಗಿದ್ದೇವೆ. ಆಗ ಸಮಸ್ಯೆ ಏನು ಅಂತಂದರೆ, ಮನೆ ಬಿಟ್ಟ ಮೇಲೆ ನಾವು ಹಿಂದೆ ಹೋಗುವವರೆಗೆ ಯೋಚನೆ ಇಲ್ಲ, ಆದರೆ ಮನೆ ಬಿಡೋದು ಮಾತ್ರ ಒಂದು ಯೋಚನೆ. ನಾಳೆ ಅಂತೂ ನಿಮಗೆ ಪ್ರತಿ ಭಾನುವಾರ ನಾನು ಯಾವ ಊರಲ್ಲಿದ್ದರೂ ಕೂಡ ಧರ್ಮಸ್ಥಳಕ್ಕೆ ಓಡಿ ಬರೋದು. ಯಾಕೆಂತಂದರೆ ಕುಂದಾಪುರದವರು ಬರ್ತಾರೆ ಅಂತ. ಕುಂದಾಪುರ ಅಂದರೆ ಬರೀ ಕುಂದಾಪುರದವರಲ್ಲ,
ಈ ಭಾಗದ ಎಲ್ಲ ಜನ ಬರ್ತಾರೆ. ಅವರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಧಾರ್ಮಿಕ ಪರಿಹಾರಗಳನ್ನು ಹೇಳಬೇಕು. ಅದಕ್ಕಾಗಿ ಎಷ್ಟೇ ದೊಡ್ಡ ಕಾರ್ಯಕ್ರಮ ಆದರೂ ಕೂಡ ಆದಿತ್ಯವಾರ ಸಾಯಂಕಾಲ ನಾನು ತಪ್ಪಿಸೋದಿಲ್ಲ, ಸೋಮವಾರ ನಾನು ತಪ್ಪಿಸೋದಿಲ್ಲ. ಕೆಲವು ಬಾರಿ ಈ ಕಾರ್ಯಕ್ರಮಗಳಿಗೆ ಹೋದ ಮೇಲೆ ಸಂತೋಷ ಆಗುತ್ತೆ, ಆದರೆ ಮನೆಗೆ ಹೋದ ಮೇಲೆ 1000 ಕೆಲಸ ಬಾಕಿ ಉಳಿತದೆ. ಹಾಗಾಗಿ ಸ್ವಲ್ಪ ಹಿಂದಿನ ಹಾಗೆ ವಾರದಲ್ಲಿ 4 ದಿವಸ ಪ್ರವಾಸ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಲೆ ಆಗೋದಿಲ್ಲ ಅಂತ ಅಲ್ಲಾಡಿಸ್ಲಿಕ್ಕೆ ಅಭ್ಯಾಸ ಮಾಡಿದ್ದೇನೆ. ಕೆಲವರು ಸಲ ಹೀಗೆ ನೇರ ಆಗ್ಬೋದು ಅಂತ. ಆದರೆ ಬಂದ ಮೇಲೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಬಹುಶಃ ನಾನು ಇವತ್ತು ಸುಮಾರು ಇವರು ಶೆಟ್ರು ಮೋಹನ್ದಾಸ್ ಶೆಟ್ರು ಇಷ್ಟು ಒತ್ತಾಯ ಮಾಡದೇ ಇದ್ದರೆ ನಾನಿವತ್ತು ಒಂದು ಒಳ್ಳೆ ಅವಕಾಶ ಕಳ್ಕೊಳ್ತಾ ಇದ್ದೆ ಅನ್ನುವಂಥ ಭಾವನೆ ಕೂಡ ನನಗೀಗ ಬರ್ತಾ ಇದೆ. ಬಹಳ ಸುಂದರವಾದ ದೇವಾಲಯದ ನಿರ್ಮಾಣ ಆಗಿದೆ. ಶಿಲಾಮಯವಾದಂಥ ಗುಡಿ. ಅದು ಸಾಮಾನ್ಯವಾಗಿ ಒಂದು 100 ವರ್ಷಕ್ಕೆ ಹಿಂದೆ ಹೇಗಿತ್ತು ಅಂತಂದರೆ ಬಹುಶಃ ಬಹಳ ಹೀನ ಸ್ಥಿತಿಯಲ್ಲಿತ್ತು. ಇದಕ್ಕೆ ಕಾರಣ ಏನು ಅಂದರೆ, ಈಗಲೇ ಅವ್ರು ಹೇಳಿದರು, 800 ವರ್ಷ ಹಳೆಯ ಇತಿಹಾಸ ಇದೆ. ದೇವಸ್ಥಾನಕ್ಕೆ ಬಂದಾಗಲೇ ಇವತ್ತು ನನ್ನನ್ನು ಒಳಗಡೆ ದೇವಸ್ಥಾನಕ್ಕೆ ಕರೆದುಕೊಂಡು ದರ್ಶನ ಮಾಡಿ ಮಂಗಳಾರತಿ ಮಾಡಿ ಇವತ್ತು ಸುತ್ತುಪೂಲಿಯ ಒಂದು ಶಿಲಾನ್ಯಾಸವನ್ನು ಮಾಡಬೇಕು ಅಂತ ಕೇಳಿಕೊಂಡು 5 ಪಂಚಶಿಲೆಗಳನ್ನು ನನ್ನ ಎದುರುಗಡೆ ಇಟ್ಟುಬಿಟ್ಟು ಇದನ್ನು ಶಿಲಾನ್ಯಾಸ ಮಾಡಬೇಕು ಅಂತ ಹೇಳಿದರು. ನನಗೆ ಒಂದು ಕಡೆ ದೇವರ ಕೆಲಸ ಸ್ಫೂರ್ತಿ ಮತ್ತು ಸಂತೋಷ, ಇನ್ನೊಂದು ಕಡೆ ಎಲ್ಲಾದರೂ ಈ ಹೆಗಲ ಮೇಲೆ ಪಂಚಶಿಲೆಗಳ ಭಾರ, ಅದು ನನಗೆ ತಡ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಒಂದು ಶಿಲೆಯನ್ನು ನಾನು ಶಿಲಾನ್ಯಾಸ ಮಾಡಿದಾಗ ಬಾಕಿ ನನ್ನ ಜೊತೆ 4 ಜನ ಬಂದು 4 ಶಿಲೆಯನ್ನು ಎತ್ತಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ನನ್ನ ಭಾರವನ್ನು ಕಮ್ಮಿ ಮಾಡಿದ್ದಾರೆ. ಅವನೊಂದು ಮಾತು ಹೇಳಿದರು, ಇಂಥ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಮಾಡುವಾಗ, ಜೀರ್ಣೋದ್ಧಾರ ಮಾಡಿದ ಮೇಲೆ ಈಗ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಖರ್ಚು ಮಾಡಿ ಸ್ವಲ್ಪ ಉಳಿಯಿತು ಅಂತ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ಮತ್ತು ನನ್ನ ಭಾರ ಕಮ್ಮಿ ಆಯಿತು. ಮೋಹನ್ದಾಸ್ ಶೆಟ್ಟಿಯವರು ನನ್ನ ಆತ್ಮೀಯ ಮಿತ್ರರು. ಅವರು ಯಾವತ್ತು ನನ್ನ ಹತ್ರ ಬಂದಾಗ ನೀವು ಈ ಫಂಕ್ಷನ್ಗೆ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇವತ್ತು ದಾನಿ, ಕೊಡುಗೈ ದಾನಿ ಅಂತ ವೇದಿಕೆಯ ಮೇಲೆ ಎಲ್ಲರ ಎದುರುಗಡೆ ಹೇಳಿದ್ದಾರೆ. ಯಾವತ್ತೂ ನನ್ನ ಹತ್ರ ಏನು ಬಯಸಿದವರಲ್ಲ, ಕೇಳಿದವರಲ್ಲ. ಅವರು ಬಹಳ ಸ್ವಾಭಿಮಾನಿ. ಅವ್ರು ಈಗಾಗಲೇ ಹೇಳಿದಾಗೆ ನಾನು ಬಾಂಬೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಒಂದು ಸ್ಕಾಲರ್ಶಿಪ್ ಅಂತ ಒಂದು ಒಳ್ಳೆ ಫಂಕ್ಷನ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಬಾಂಬೆಯಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 15 ವರ್ಷದಿಂದ ನನ್ನ ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಕೂಡ ಕೊಡ್ತಾ ಇದ್ದೇನೆ. ಅದು ಕೂಡ ಯಾವತ್ತೂ ಬಾಯಿ ಬಿಟ್ಟು ಕೇಳಿಲ್ಲ, ನಾನೇ ಅವರಿಗೆ ಹೇಳಿ ನಾನೇ ಅವರಿಗೆ ಕೊಡ್ತಾ ಇದ್ದೇನೆ. ಸೊ ಇಂಥ ಒಂದು ಒಳ್ಳೆಯ ಕೆಲಸ ಇವತ್ತು ಊರಿನವರು, ಇಲ್ಲಿರತಕ್ಕಂಥ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದ್ದೀರಿ. ದೇವಸ್ಥಾನ ಬಹಳ ಸುಂದರವಾಗಿದೆ. ಎಲ್ಲ ಆಡಳಿತ ಮುಖ್ಯಸ್ಥರ ಜೊತೆ ನಾನು ಕೂಡ ಇವತ್ತೊಂದು ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಮಿತಿಗೆ ನನ್ನನ್ನು ಕೂಡ ಅಧ್ಯಕ್ಷ ಮಾಡಿದ್ದಾರೆ. ಬಹುಶಃ ನಾನು ತಾವೊಂದರ ಸಲಹೆ ಮತ್ತು ಸಹಕಾರದೊಂದಿಗೆ, ಅವರ ಆಶೀರ್ವಾದದೊಂದಿಗೆ ಮಹಾಲಿಂಗೇಶ್ವರ ಮಹಾಗಣಪತಿ ಪಡುಬಿದ್ರಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ನಾನು ಕೂಡ ಅಧ್ಯಕ್ಷರಾಗಿ ಕೈ ಹಾಕಿದ್ದೇನೆ. ಮುಂದಕ್ಕೆ ಆ ಕೆಲಸ ಕೂಡ ನಡೀಲಿಕ್ಕಿದೆ. ದೇವರ ಅನುಗ್ರಹದಿಂದ ಸಂಪಾದನೆ ಮಾಡಬೇಕು. ಆ ಮಾಡಿದ ಸಂಪಾದನೆ ಬಹಳ ಅದು ಸನ್ಮಾರ್ಗದಿಂದ ಮಾಡಬೇಕು. ಅದು ಇಂಥ ಸತ್ಕಾರ್ಯಕ್ಕೆ ಉಪಯೋಗ ಆಗಬೇಕು. ಅದರಿಂದ ನಮಗೆ ಸತ್ಕೀರ್ತಿ